ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಹಾಗೆ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ನಾನು ಡಾಕ್ಟ್ರನ್ನು ನಿಮ್ಮ ಹತ್ರ ಮಾತಾಡಿಸಬೇಕು ಅಂತ ಎಣಿಸಿದ್ದೆ, ಆದರೆ ಇವತ್ತು ಕೂಡ ನನಗೆ ಅವರ ಹತ್ರ ಭೇಟಿ ಆಗಲಿಕ್ಕೆ ಆಗಲಿಲ್ಲ. ಮತ್ತು ಬರುವ ವಾರ ನಿಮಗೆ ಅವರ ಮಾತುಕತೆಯನ್ನು ನಾನು ಹಾಕ್ತಾಯಿದ್ದೇನೆ. ವಿಡಿಯೋ ಬರುವ ವಾರ ಹಾಕ್ತೇನೆ, ಬರುವ ಆದಿತ್ಯವಾರ ವಾರಕ್ಕೊಂದು ವಿಡಿಯೋ ಹಾಕ್ತೇನೆ. ಮೊದಲು ನಾನು ಡೈಲಿ ವಿಡಿಯೋ ಮಾಡ್ತಿದ್ದೆ, ನಿಮಗೆ ಇಷ್ಟ ಆಗ್ತಿತ್ತು. ಈಗ ಸ್ವಲ್ಪ ಸಮಯ ನಮ್ಮ ವಿಡಿಯೋ ವಿಳಂಬವಾಯಿತು, ತಪ್ಪು ತಿಳಿಬೇಡಿ. ಎಲ್ಲರೂ ನನ್ನನ್ನು ಮೊದಲೇಗೆ ಸಪೋರ್ಟ್ ಮಾಡ್ತಿದ್ರು, ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಇವತ್ತು ಹುಟ್ಟಿದ ಮಕ್ಕಳಿಗೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಹಾಗೆ ಇವತ್ತು ಚಳಿಗಾಲಕ್ಕೆ ಏನು ಮಾಡಬಹುದು ಅಂತ ಮೊನ್ನೆ ಒಂದು ತೋರಿಸಿದ್ದೆ, ಒಳ್ಳೆ ವಿಡಿಯೋಗಳು. ಅಂದರೆ ಚಳಿಗಾಲಕ್ಕೆ ನಾವು ಯಾವ ಫುಡ್ಡನ್ನೆಲ್ಲ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ ಮಾಡುವಂಥ ವಿಡಿಯೋ. ಕಳೆದ ಸಲ ರಾಗಿ ಮತ್ತು ಗೋಧಿ ಅಕ್ಕಿ ಮಿಕ್ಸ್ ಮಾಡಿ ಒಂದು ಮಾಡಿದ್ದೆ, ನೋಡಿದ್ರಲ್ಲ ನೀವು. ನೋಡಿ, ಕಮೆಂಟ್ ಮಾಡಲಿಲ್ಲ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟನ್ನು ನಾನು ಕಾಯ್ತಾ ಇರ್ತೇನೆ. ನನಗೆ ನಿಮ್ಮ ಕಮೆಂಟ್ ಬಂದರೆ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಲ್ವ ಅಂತ. ಹಾಗೆ ಇವತ್ತೊಂದು ವಿಡಿಯೋ ಮಾಡಲಿಕ್ಕೆ ಅಂದಾಜು ಮಾಡಿದ್ದೇನೆ, ಮಾಡುವ ಅಲ್ವ. ಹಾಗಾದರೆ ಚಳಿಗಾಲದಲ್ಲಿ ನಮ್ಮ ಮೈಕೈದು ಎಲ್ಲ ಚರ್ಮ ಇರ್ತದಲ್ಲ, ಅದೆಲ್ಲ ಸುಕ್ಕು ಕಟ್ತದೆ, ಮುಖ ಕೈಕಾಲು ಎಲ್ಲ, ಮತ್ತು ಕೈಕಾಲು ಹೊಡಿತದೆ. ಅದಕ್ಕೆ ಅದು ಉಷ್ಣ ಇರೋದರಿಂದ ಹಾಗೆ ಆಗೋದು. ಅದಕ್ಕೆ ನಾವು ಸ್ವಲ್ಪ ತಂಪು ಮಾಡಬೇಕಾಗ್ತದೆ. ತಂಪು ಮಾಡುವಾಗ ಏನೆಲ್ಲ ಮಾಡಬಹುದು ಅಂತ, ಅಂದರೆ ಯಾವಾಗಲೂ ಜ್ಯೂಸೇ ಮಾಡಿ ಕುಡಿಲಿಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೇನೆ. ನೋಡಿ, 4 ಲೋಟ ಅಕ್ಕಿಗೆ ಒಂದು ಉದ್ದಿನ ಬೇಳೆ 1 ಲೋಟ ಹಾಕಿದ್ದೇನೆ. ಹಾಗೆ ಈಗ ಹೆಸರು ಬೇಳೆ ತಗೊಂಡೆ, ಇದು ಕೂಡ 1 ಲೋಟ. ಅಂದರೆ ಇದ್ರ ಸಿಪ್ಪೆಯನ್ನು ತೆಗಿಬೇಕಾಗಿಲ್ಲ. ಹಾಗೆಯೇ 1 ಲೋಟ ಹಾಕಿ ಇದನ್ನು ಚೆನ್ನಾಗಿ ನೋಡಿ ಹಾಕಿ, ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಂದ ತೊಳಿಬೇಕು. ಇದನ್ನು ಎಷ್ಟು ಸಲ ಬೇಕು ಅಂದರೆ, ಧೂಳಿದ್ರೆ 1-2-3 ಸಲ ತೊಳಿಬೋದು, ಇಲ್ಲದಿದ್ದರೆ 1 ಸಲ ತೊಳೆದು 1-2 ಸಲ ತೊಳೆದ್ರೆ ಸಾಕು. ಚಂದ ಮಾಡಿ ತೊಳಿಬೇಕು. ಚಂದ ಮಾಡಿ ತೊಳೆದು ಅದಕ್ಕೆ ಒಂದು ಬೆರಳು ಒಂದು 2 ಇಂಚು 3 ಇಂಚಷ್ಟು ನೀರು ಜಾಸ್ತಿ ಇಡಬೇಕಾಗ್ತದೆ. ಚಂದ ತೊಳೆದಾದ್ಮೇಲೆ ನೋಡಿ ಇಷ್ಟು ನೀರು ಇಟ್ಟಿದ್ದೀನಿ ನಾನು. ಚಂದ ತೊಳೆದಾದ್ಮೇಲೆ ಇದೊಂದು 4 ಗಂಟೆಗಳ ಕಾಲ ನೆನೆಬೇಕು. 4 ಗಂಟೆ ನೆನೆಬೇಕಿದು. ನೋಡಿ, ಇಷ್ಟು ನೀರು ಮೇಲೆ ಹಾಕ್ಕೊಂಡಿದ್ದೇನೆ. ಇದು ನೆಂದಾದ್ಮೇಲೆ ಫುಲ್ ಭರ್ತಿ ಆಗ್ತದೆ ಇದು. ಹಾಗೆ ನೋಡಿ, ಹೀಗೆ ಆಗಿದೆ. ಈಗ ಇದರಲ್ಲಿ ಜಾಸ್ತಿ ಮೇಲೆ ನೀರಿಲ್ಲ. ನೋಡುವ ನಿಮಗೆ ಗೊತ್ತಾಗ್ತದಲ್ಲ, ಮೇಲೆ ಜಾಸ್ತಿ ನೀರಿಲ್ಲ, ಚೂರು ನೀರು ಇರ್ತದೆ. ಹಾಗೆ ನೀರು ಅದಕ್ಕೆ ಬೇಕಾದಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು ನಮಗೆ. ಅದರ ಪ್ರೋಟೀನ್ ಅಂಶ ಎಲ್ಲ ಹೋಗೋದಿಲ್ಲ, ನೀರಲ್ಲಿ ಚೆಲ್ಲಿಗೆ ಸಿಗೋದಿಲ್ಲ ಜಾಸ್ತಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಆಗಿದೆ. ಇದನ್ನು ಇನ್ನು ಅಕ್ಕಿ ನಾವು ಚೆಂದ ಮಾಡಿ ತೊಳೆದಿಟ್ಟಿದ್ದೇವಲ್ಲ, ಚೆನ್ನಾಗಿ ರುಬ್ಬಿ ಕಲಸಿ ಇಡಲಿಕ್ಕೆ. ಅಂದರೆ ನಾವು ಯಾವಾಗಲೂ ಉದ್ದಿನ ದೋಸೆ ಮಾಡ್ತೇವಲ್ಲ, ಅದೇ ರೀತಿ ಚೆಂದ ಮಾಡಿ ಕಲಸಿ ಇದನ್ನು ರಾತ್ರಿ ಹೊತ್ತು ಕಡ್ದಿಡೋದು. ಅಂದರೆ 4 ಗಂಟೆಗಳ ಕಾಲ ನಂದ ಅಕ್ಕಿನ ಚೆಂದ ಮಾಡಿ ರುಬ್ಬಿ ಈಗ ಇದನ್ನು ಪಟ ಆಗಿ ಚೆಂದಾಗಿ ಇದನ್ನು ಹೊಡಿಬೇಕು ನಾವು ಆಗ ಅದು ನಮಗೆ ದೋಸೆ ಎಲ್ಲ ತುಂಬ ಚೆಂದ ಬರ್ತದೆ. ಹೀಗೆ ಚೆಂದ ಮಾಡಿ ಕಲಸಿ ಇಡಬೇಕು. ಆಮೇಲೆ ಇದು ಚೆಂದ ಕಲಸಿ ಆದಮೇಲೆ ಸ್ವಲ್ಪ ಇದು ನಾವು ಮಿಕ್ಸಿ ತೊಳೆದು ನೀರೆಲ್ಲ ಇರ್ತದಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಅದು ಹಾಕಿದ ಮೇಲೆ ನಾವು ಕೈ ಹಾಕೋದು ಬೇಡ, ಹಾಗೇನೇ ಇರಲಿ. ನೋಡಿ, ಹೀಗೆ ಹಾಕಿ ಈಗ ಕಲಸಿ ಆಯಿತು. ಈಗ ಈ ನೀರನ್ನು ಇದರಲ್ಲಿ ನಾವು ನಮ್ಮ ಕೈಯಲ್ಲಿ ಬಂದೆಲ್ಲ ಇರ್ತದಲ್ಲ ಇಟ್ಟು ಅದನ್ನು ಹೀಗೆ ತೊಳೆದು ಬಿಡೋದು. ಇನ್ನು ಇದಕ್ಕೆ ಕೈ ಹಾಕೋದು ಬೇಡ. ಇದಕ್ಕೆ ಇನ್ನು ಮುಚ್ಚಳ ಮುಚ್ಚಿ ಒಂದು ಚೂರಿ, ಯಾವುದಾದ್ರೂ ಒಂದು ಕತ್ತಿಯ ಚೂರಿಯ ಕಬ್ಬಿಣದೊಂದು ಇಟ್ಟರೆ ಆಯಿತು. ಯಾಕಂದರೆ ಹೇಳ್ತಾರೆ ಮೊದಲಿನವರೆಲ್ಲ ಕಬ್ಬಿಣವನ್ನು ಇಡಬೇಕು ಅಂತ. ಹಾಗೆ ಈಗ ನೋಡಿ, ಇದು ಬೆಳಿಗ್ಗೆ ಈಗ ನಾನು ರಾತ್ರಿ ಇಟ್ಟಿದ್ದೆ, ಈಗ ತೆಗಿತಿದ್ದೇನೆ. ಈಗ ನೋಡಿ, ಈ ರೀತಿ ಬಂದಿದೆ ಇದು ಹಿಟ್ಟು. ಇದಕ್ಕೆ ನಾವು ಸೋಡಾದು ಇದು ಏನು ಹಾಕಬೇಕಾಗಿಲ್ಲ. ಬೇಕಿದ್ದವರು ಸಕ್ಕರೆ ಹಾಕ್ಕೊಳ್ತಾರೆ, ಸೋಡಾ ಹಾಕ್ತಾರೆ. ನಾನೇನು ಹಾಕೋದಿಲ್ಲ, ಬರೀ ಉಪ್ಪಿನ ಪುಡಿ ಹಾಕಿದಷ್ಟೇ. ಇದನ್ನು ಚೆಂದ ಮಾಡಿ ಇನ್ನೂ ಕಲಸಬೇಕು. ನಿಮಗೆ ಕೈಯಲ್ಲಿ ಆಗೋದಾದರೆ ಕೈಯಲ್ಲಿ ಕಲಸಿ, ನಾನು ಮಾತ್ರ ಸೌಟಲ್ಲಿ ಯಾವಾಗಲೂ ಕಲಸೋದು. ಹಾಗೆ ನಾನು ಸೌಟಲ್ಲಿ ಇದನ್ನು ಚೆನ್ನಾಗಿ ಕಲಸಿಕೊಳ್ತೇನೆ. ಈಗ ಕಬ್ಬಿಣದ ಕಾವಲಿ ತಗೊಂಡು, ಅಂದರೆ ನೀವು ಯಾವುದರಲ್ಲಿ ಮಾಡ್ತೀರಿ, ಹಂಚಲ್ಲಿ ಅದರಲ್ಲಿ ಮಾಡ್ಬೋದು. ನಾನು ಮಾತ್ರ ಜಾಸ್ತಿಯಾಗಿ ಕಬ್ಬಿಣದ್ದೇ ಉಪಯೋಗಿಸೋದು. ಹಾಗೆ ನಾನು ಕಬ್ಬಿಣದ್ರಲ್ಲಿ ಮಾಡ್ತೇನೆ. ಈಗ ನೋಡಿ, ಕಬ್ಬಿಣದ ಕಾವಲಿಗೆ ನಾವು ಎಣ್ಣೆ ಹಚ್ಕೊಳ್ಬೇಕು. ಚೆಂದ ಮಾಡಿ ಎಣ್ಣೆ ಹಚ್ಕೊಂಡು, ಯಾವ ಎಣ್ಣೆ ಯಾವಾಗಲೂ ಹಾಕ್ತೀರಿ ನೀವು ಅಡುಗೆಗೆ ಅದನ್ನು ಹಾಕ್ಕೊಳ್ಬೋದು. ಅಂದರೆ ಕಾವಲಿಗೆ ನಿಮಗೆ ಗೊತ್ತುಂಟು, ಹಂಚಿಗೆ ಯಾವಾಗಲೂ ಹಾಕ್ತೀರ ಅದನ್ನೇ ಹಾಕ್ಕೊಂಡು ನಾವು ದೋಸೆ ಮಾಡಿದರೆ ಆಯಿತು. ನಾನು ಸನ್ಫ್ಲವರ್ ಎಣ್ಣೆ ಹಾಕ್ತಿದ್ದೇನೆ. ಹಾಗೆ ಎಣ್ಣೆ ಹಚ್ಚಿ ಇದಕ್ಕೆ ನಾವು
ತುಂಬ ಹಿಟ್ಟು ಎರಡೆರಡು ಸೌಟೆಯನ್ನು ಹಾಕಬೇಕಾಗಿಲ್ಲ, ಸ್ವಲ್ಪ ಒಂದು ಸೌಟೆಲ್ಲ ಹಾಕಿದರೆ ಸಾಕಾಗ್ತದೆ. ನಿಮಗೆ ಎಷ್ಟು ದೊಡ್ಡ ದೋಸೆ ಬೇಕು, ಸಣ್ಣದು ದೊಡ್ಡದು ಸಟ್ಟು ದೋಸೆ ಹೇಗೆದು ಬೇಕಾದರೂ ಮಾಡ್ಬೋದು. ತೆಳುವು ಬೇಕಾದರೂ ಮಾಡ್ಬೋದು, ದಪ್ಪ ಬೇಕಾದರೂ ಮಾಡ್ಬೋದು, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ನಾನು ನೋಡಿ ಇಷ್ಟಿಷ್ಟು ದೊಡ್ಡದು ಮಾಡ್ತೇನೆ. ಈಗ ನೋಡಿ ಇಷ್ಟೇ ಬಂದು ಹಾಕಿದೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡುವ ಸಾಕು. ನೋಡಿ ಒಂದು ಇಡೀ ಫುಲ್ಲು ಮಾಡೋದಿಲ್ಲ, ಇಷ್ಟಗಲ ಮಾಡಿ ಇದನ್ನು ಮುಚ್ಚಳ ಮುಚ್ಚಿಟ್ಟು ಚೆಂದ ಮಾಡಿ ನಾವು ಕಾಯಿಸಬೇಕು. ಅಂದರೆ ಇದು ಬೆಂದ ಮೇಲೆ, ಈಗ ಮುಚ್ಚಳ ಮುಚ್ಚಿಡ್ತೇನೆ, ಹಾಗೆ ಇದು ಬೆಂದ ಮೇಲೆ ಇದನ್ನು ಮುಚ್ಚಳ ತೆಗೆದು ಅದನ್ನು ಮಚ್ಚಾಕಬೇಕು. ಈಗ ನೋಡಿ ಚೆಂದ ಮಾಡಿ ಬೆಂದಿದೆ, ಇದು ಮೇಲೆ ಸೈಡ್ ಬೆಂದಿದೆ, ಇನ್ನು ಮಚ್ಚಾಕಿ ಬೇಯಿಸ್ಬೇಕು. ಈಗ ಸ್ವಲ್ಪ ಕಲರ್ ಬರಬೇಕು, ಅದು ಆಗ ನಮಗೆ ಚೆಂದ ಬೆಂದಿರ್ತದೆ, ಹಿಟ್ಟು ಕಾಣೋದಿಲ್ಲ, ಚೆಂದ ಆಗ್ತದೆ. ಹಾಗೆ ಇದು ನಮಗೆ ಮುಖ ಸುಕ್ಕು ಹಿಡಿಯೋದಕ್ಕೂ ಆಗ್ತದೆ, ಕೈಕಾಲು ಹೊಡೆಯೋದಕ್ಕೂ ಆಗ್ತದೆ, ಮತ್ತು ತಂಪು ಇದು ತುಂಬ ಚೆಂದ ಆಗ್ತದೆ. ಇದಕ್ಕೆ ಚಟ್ನಿ ಅಥವಾ ನಾನು ಉರುಳಿ ಹಾಕಿ ಹಾಗೆ ಬಸಳೆ ಹಾಕಿ ಸಾರು ಮಾಡಿದ್ದೆ, ಅದರಲ್ಲಿ ತಿನ್ನಲಿಕ್ಕೆ ಕೊಟ್ಟೆ. ಹಾಗೆ ಯಾವುದು ಬೇಕಾದರೂ ಆಗ್ತದೆ, ಚಟ್ನಿಯಲ್ಲಿ ಕೂಡ ಆಗ್ತದೆ. ಹೀಗೆ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿ ಬಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಬಾಯ್.